ಇತಿಹಾಸ ಪ್ರಸಿದ್ಧ ಕಾರ್ಣಿಕ ಕ್ಷೇತ್ರ ಬಸರೀಕಟ್ಟೆಯ ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ನೂತನ ದೇವಾಲಯದ ನಿಧಿಕುಂಭ ಸ್ಥಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಇಂದು ಮೀನಲಗ್ನದಲ್ಲಿ ಧಾರ್ಮಿಕ ವಿಧಿವಿಧಾನದ ಮೂಲಕ ಶೃಂಗೇರಿಯ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಅವರ ಆಪ್ತ ಸಹಾಯಕರಾದ ಎಸ್.ಎನ್. ಕೃಷ್ಣಮೂರ್ತಿಯವರ ಮುಂದಾಳತ್ವದಲ್ಲಿ ನಿಧಿಕುಂಭ ಸ್ಥಾಪನೆ ಕಾರ್ಯಕ್ರಮ ನಡೆಯಿತು. ನಿಧಿಕುಂಭಕ್ಕೆ ಬಸರೀಕಟ್ಟೆಯ ಗ್ರಾಮಸ್ಥರು, ಊರ ಪರವೂರ ಭಗವದ್ಭಕ್ತರು ಬೆಳ್ಳಿ ಚಿನ್ನ ಸಮರ್ಪಿಸಿ ಕೃತಾರ್ಥರಾಗಿದ್ದಾರೆ. ಹರೀಶ್ ಬರ್ ನಂಬರ್ ಇದೆಯಾ? ಹಾಂ, ಪುಣ್ಯ ಮಾಡಿದ್ದು ನಾನಂತೂ ಇವತ್ತು ಪುಣ್ಯ ಮಾಡಿದ್ದು. ನನ್ನ ಅದೃಷ್ಟನೇ ಕಂಡಿದೆ ಅಲ್ಲ, ನಿಮ್ಮ ಕಣ್ಣಿಗೆ ನನ್ನ ಅದೃಷ್ಟನೇ ಇವತ್ತು ಅಲ್ಲ. ತ್ವಮೇವ